ಕುಡ್ಲ ಜಪ್ಪು ಮಹಾಕಾಳಿ ಪಡಪು ಶ್ರೀ ಆದಿಮಹೇಶ್ವರಿ ದೇವಸ್ಥಾನ ವೈದ್ಯನಾಥ ಭಜನಾ ಮಂಡಳಿದ ಅಮೃತ ಮಹೋತ್ಸವದ ಪೂರ್ವಭಾವಿಯಾದ ಒಂಜಿ ವಾರದ ಅಖಂಡ ಭಜನಾ ಸಪ್ತಾಹ ಅಟಣೆ ಮಲ್ತದಿತ್ತದು. ಉದ್ಯಮಿ ಶ್ರೀ ಸತೀಶ್ ಕರ್ಕೆರ ದಂಪತಿಗಳು ತುಡರು ಬೆಳಗಾದ ಸೋಮವಾರ ಕಾಂಡೆ ಭಜನಾ ಸಪ್ತಾಹ ಉದೀಪನದ ಚಾಲನೆ ಕೊರಿಯರು. ಜಪ್ಪು ಮಹಾಕಾಳಿ ಪಡ್ಪುಡು ಧಾರ್ಮಿಕ ಆಧ್ಯಾತ್ಮಿಕ ಶ್ರದ್ಧಾ ಕೇಂದ್ರವಾದ ಕರಿ 75 ವರ್ಷಡು ಹಿರಿಯರನ ಪರಿಶ್ರಮ ಸಾಧನೆಡು ಬುಳೆದು ಬೆಳಗದು ಬತ್ತಿನ ಶ್ರೀ ಆದಿಮಹೇಶ್ವರಿ ದೇವಸ್ಥಾನ ವೈದ್ಯನಾಥ ಭಜನಾ ಮಂಡಳಿಗೆ ಈತ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮ ಮಾರ್ನೆಮಿದ ಪೊರ್ತುಗು ಅಮೃತ ಮಹೋತ್ಸವದ ಆಚರಣೆಗೆ ತಯಾರಾಗೊಂದು ಪುನಃ ಶ್ರೀ ಆದಿಮಹೇಶ್ವರಿ ದೇವಸ್ಥಾನ ವೈದ್ಯನಾಥ ಭಜನಾ ಮಂಡಳಿಡು ಇಂದತ ಪೂರ್ವಭಾವಿಯಾದ ಆಗಸ್ಟ್ 19 ತಾರೀಕು ಸೋಮವಾರ ಕಾಂಡಿರ್ದು 25 ತಾರೀಕು ಸೋಮವಾರ ಪುಳ್ಯ ಕಾಂಡೆ ಮುಟ್ಟ ಒಂಜಿ ವಾರದ ಅಖಂಡ ಭಜನಾ ಸಪ್ತಾಹನ ಅಟಣೆ ಮಲ್ತದೇರು. ಉದ್ಯಮಿ ರಿಷಿ ಇಂಟೀರಿಯರ್ಸ್ ಶಿಲ್ಪಿ ಹಾರ್ಡ್ವೇರ್ದ ಮಾಲಕರು ಸತೀಶ್ ಕರ್ಕೇರ ಶ್ರೀಮತಿ ಹೇಮಲತಾ ಎಸ್ ಕರ್ಕೇರ ದಂಪತಿಗಳು ಜೋಕುಲು ಕುಮಾರಿ ರಿಷಿಕಾ ಎಸ್ ಸುವರ್ಣ ಮಾಸ್ಟರ್ ಅದ್ವಿಕ್ ಎಸ್ ಸುವರ್ಣ ಮಕ್ಕಳು ತುಡರು ಬೆಳಗಾದ ಒಂಜಿ ವಾರದ ಅಖಂಡ ಭಜನಾ ಸಪ್ತಾಹ ಸೋಮವಾರ ಪುಳ್ಯಕಾಂಡ ಉದೀಪನದ ಚಾಲನೆ ಕೊರಿಯರು. ಸಪ್ತದಿನದ ಅಖಂಡವಾಗಿ ಭಜನಾ ಸೇವೆ ಪ್ರಾರಂಭಗೊಳ್ತದನ್ನ ಪ್ರಾರಂಭೋತ್ಸವರು ಮತ್ತು ಅಖಂಡವಾಗಿ ಸೇವೆಯಲ್ಲಿ ಇಂಥ ಕೊಟ್ಟು ಅಖಿಲ ಈ ದೀಪ ಪ್ರಜ್ವಲಗಳು ಆ ವ್ಯರ್ಥ ನನ್ನಾದ ಹೆಚ್ಚಿನ ಜ್ಞಾನ ಅನುಗ್ರಹವಂತಾದ ಪ್ರಕಾರವಾಗಿ ಈ ಕ್ಷೇತ್ರ ಯಾಪಲ ಭಕ್ತರಾದ ಸಂದರ್ಭಗಳು ಅಖಿಲಾವಾಗಿ ಭಕ್ತರು ಪುನಃ ಮನಸ್ಸದ ಸಂಕಲ್ಪವನ್ನು ಸದಾ ನೆರವೇರಿಸಿದ್ದು ಭಕ್ತಿಯ ಸೋಮವಾರ ಕಾಂಡ ಬಿಟ್ಟ ಆತ್ಮವಿದ್ಯಾಗಿ ಕಂಕಣ ಕೊಂಡುದವರಾಗಿ ನೆರವೇರಿಸಿದ್ದು ಅನ್ನದಾನ ಪ್ರಕಾರವಾದ ಅರ್ಥದಾನಗಳ ಪ್ರಕಾರವಾದ ಆ ಕೀರ್ತನೆಗಳು ಮತ್ತು ವಿನಯನಂದರ ಅಡೆತಡೆ ಮಾತ ನಿವಾರಣೆ ಮಾಡ್ತಾರೆ ಕೊಂಡುದವರಾಗಿ ಸೇವೆಯನ್ನ ಎಚ್ಚರಿಕೆ ಮಂತಾದ ಪ್ರಕಾರವಾದ ನಾವು ವ್ಯವಹಾರನ ವಸತಿಕ್ಕೆ ಪಾತ್ರಚಿತ್ತ ನನ್ನಾದಿಕ್ಕೆ ಅನುಗ್ರಹ ಎತ್ತಿ ಆಗಮಿಸಿದ ಸಂಘ तत्र वासुदेवताभ्यो नमः प्रार्थनां समर्पयामि. ಕ್ಷೇತ್ರಪಾಲ ರೀತಿಯಾಗಿ ವಿಡಿಯೋ
ಬಗ್ಗೆ ವಿಶೇಷವಾದ ನೋಡು ನಮ್ಮ ಪ್ರಾರಂಭದ ಸನಾತನ ಇತ್ಯಾದಿ ಅಡ್ತಡೆ ಬರಂದ್ರೆ ಕರ್ನಾಟಕ ಬರಂದಿದ್ದಕ್ಕೆ ಅವೇನು ಅಂತ ಹೊರನೋಡಿದವರ ಅನುಗ್ರಹ ಆ ಪ್ರಕಾರವಾದ ದೇವಿಗೂ ಈ ರಕ್ಷಣೆ ಆ ಗುರಿಗೆ ಕೊಡ್ತಾನೆ ಅದೇ ಪ್ರಕಾರವಾದ ಈ ಕ್ಷೇತ್ರದ ರಕ್ಷಣೆ ಅನುಗ್ರಹ ಮಂಪಾದ ಆ ಒಂದು ಈ ಫಂಕ್ಷನ್ ಹೊರನೋಡಿದವರ ನೆರವೇರಿಸಾದ ಕೂತು ಅನುಗ್ರಹ ಮಂಪಾದ ಬೆಳಕು ಎತ್ತಿ ಆ ಗುರಿಗೆ ಎಲ್ಲ ಅನುಗ್ರಹ
ಅಖಂಡ ಭಜನಾ ಸಪ್ತಾಹದ ಸಂಚಾಲಕರು ಬಾಲಕೃಷ್ಣ ಜೆ ಪಾತೆರೊಂದು ಜಪ್ಪು ಮಹಾಕಾಳಿ ಪಡಪುದ ಶ್ರೀ ಆದಿಮಹೇಶ್ವರಿ ದೇವಸ್ಥಾನ ವೈದ್ಯನಾಥ ಭಜನಾ ಮಂಡಳಿ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮಕ್ಕೆ ತಯಾರಾವೊಂದು ಅವಕ್ಕೆ ಪೂರ್ವಭಾವಿಯಾದ ಅಖಂಡ ಭಜನಾ ಸಪ್ತಾಹನ ಅಟಣೆ ಮಲ್ತದಲು 71 ಭಜನಾ ತಂಡಗಳು ಈ ಸಪ್ತಾಹಡು ಪಾಲ್ಪಡೆಪೇರು ಅಂಚನೆ ಕ್ಷೇತ್ರದ ಅಭಿವೃದ್ಧಿ ಬೇಲೆಲ್ಲ ಆಯರೆ ಉಂಡು ಭಕ್ತ ಬಂಧುಗಳು ಇದಕ್ಕೆ ಮಾತ ಸಹಕಾರ ಕೊರಡು ಬಣ್ಣದಕ್ಕೆ ನೋಡೇರು. ಮಾತೆಯರಿಗೆಲ್ಲ ನಮಸ್ಕಾರ. ಎಂಕಲ್ನ ಶ್ರೀ ಆದಿಮಹೇಶ್ವರಿ ದೇವಸ್ಥಾನ ವೈದ್ಯನಾಥ ಭಜನಾ ಮಂಡಳಿ ಜಪ್ಪು ಮಹಾಕಾಳಿ ಪಡಪು ರಿಜಿಸ್ಟರ್ಡ್. ಎಂಕಲ್ನ ದೇವಸ್ಥಾನ ಸ್ಥಾಪನೆ ಆದ ಈ ವರ್ಷ 75ನೇ ವರ್ಷ. ಆ 75ನೇ ವರ್ಷವನ್ನು ವಿಜೃಂಭಣೆಡು ದಸರಾ ಸಮಯ ಎಂಕಲು ಆಚರಣೆ ಮಾಡಿಕೊಡುವುದಿಲ್ಲ. ಐದು ದುಂಬು ಪೂರ್ವಭಾವಿಯಾದ ಈ ಭಜನಾ ಸಪ್ತಾಹವನ್ನು ಎಂಕಲು ಏರ್ಪಡಿಸಿದ. ಇನ್ನಿ ಸೂರ್ಯೋದಯ ಆಯ್ನ ಭಜನೆ ಪ್ರಾರಂಭ ಬರಿಪಿನ ಸೋಮವಾರ ಅಷ್ಟಮಿನ ಕಾಂಡೆ ಮಂಗಳ ಮಲ್ಪುರ ನಿಗಡಿ ಮಲ್ತಿದ್ದ. ಸಾಧಾರಣ 71 ತಂಡಗಳು ನೆಟ್ಟು ಭಾಗವಹಿಸುವುದಿಲ್ಲ. ಬೊಕ್ಕ 75 ವರ್ಷಗಳು ಎಂಕಲು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತ್ರ ಎಂಕಲು ನಿಗಡಿ ಮಲ್ತಿದ್ದ. ಅದಕ್ಕೆ ನಿಖಿಲ್ನ ಊರ್ದ ಪರವರ್ಗಗಳು ಮಾತೇರ್ಲಿ ಎಂಕ್ಲೆ ತುಂಬ ಸಹಕಾರ ಕೊರಡು ಬೊಕ್ಕ ಅಂಚೆ ಪ್ರತಿದಿನ ಕಾಂಡೆ ಫಲಹಾರ ಮಧ್ಯಾಹ್ನ ಮನಸ್ಸು ಬಯ್ಯ ಫಲಹಾರ ರಾತ್ರಿ ಮನಸ್ಸು ದೀತ ನಿಕ್ಕ ಮಾತೇರ್ಲ ನಿಖಲು ಭಾಗವಹಿಸುದು ಎಂಕ್ಲೆ ಸಂಪೂರ್ಣ ಸಹಕಾರ ಕೊರದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದು ನಿಖಳ ಮಾತುಗಳಲ್ಲಿ ಎಂಕಲು ನಟ್ಟೊಂದು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಸತೀಶ್ ಭಟ್ರು ಪಾತೆರೊಂದು ಅಪ್ಪನ ಅನುಗ್ರಹಡು 7 ದಿನದ ಭಜನಾ ಸಪ್ತಾಹ ನಡೆತೊಂದುಂಡು. ಮಾತೆರ್ಲ ಬತ್ತದು ಅಪ್ಪನ ಸೇವೆಡು ಪಾಲು ಪಡೆದು ತಂಗಲ್ನ ಪ್ರಾರ್ಥನೆಯನ್ನು ಸಲ್ಲಿಸಾವೊಂದು ಅಪ್ಪನ ಅನುಗ್ರಹವನ್ನು ಪಡೆಯುವ ನೋಡು ಪಡೆದಕ್ಕೆ ನೋಡೇರು. ತಾಯಿಯ ಸಾನ್ನಿಧ್ಯ ಕೊಡತಕ್ಕಂತಹ ಎಲ್ಲ ಸೇವೆ ಇಲ್ಲೆಲ್ಲ ಭಕ್ತ ಬಾಂಧವರು ಅದೇ ಪ್ರಕಾರವಾಗಿ ಭಗವದ್ಭಕ್ತರೆಲ್ಲ ಸೇರಿಕೊಂಡು ವಿಶೇಷವಾಗಿ ಒಂದು 75ನೇ ವರ್ಷದ ಪ್ರಯುಕ್ತ ಮಾಡತಕ್ಕಂತಹ ಸರ್ವ ರೀತಿಯ ಸೇವೆಗಳು ಅದೇ ಪ್ರಕಾರವಾಗಿ ಆಯಾ ಭಕ್ತರೆಲ್ಲ ಬಂದು ಅವರ ಒಂದು ಮನಸ್ಸಿನ ಇಷ್ಟಾರ್ಥವನ್ನು ತಾಯಿಯಲ್ಲಿ ಬೇಡಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಹರಕೆಯನ್ನು ಸಲ್ಲಿಸಿ ಸಂಕೇತವಾಗಿ ಅವರ ಒಂದು ಜೀವನದ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗಿಸ್ತಾ ಇದ್ದಾರೆ. ಅದೇ ಪ್ರಕಾರ ವಿಶೇಷವಾಗಿ ಆಡಳಿತ ಮಂಡಳಿಯವರನ್ನು ಸೇರಿಕೊಂಡು ವಿಶೇಷವಾಗಿ ತಾಯಿಗೆ ಆ ಒಂದು ಸೇವೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ಭಗವದ್ಭಕ್ತರು ಅದೇ ಪ್ರಕಾರವಾಗಿ ಭಜನಾ ಮಂಡಳಿಯವರೆಲ್ಲ ಸೇರಿಕೊಂಡು ಈ ಒಂದು ಸೇವೆಯನ್ನು ಚಂದ ಕಾಣಿಸಿಕೊಟ್ಟು ಇನ್ನಷ್ಟು ಉತ್ತಮವಾಗಿ ಎಲ್ಲ ಭಜನಾ ಮಂಡಳಿಯವರ ತನು ಮನ ಧನದಿಂದ ಸಹಕಾರವನ್ನು ಕೊಟ್ಟು ತಾಯಿಯ ಒಂದು ಸೇವೆಯನ್ನು ಸುಸಾಂಗವಾಗಿ ನೆರವೇರಿಸಬೇಕು ಅಂತ ಹೇಳಿ ನಾವೆಲ್ಲ ಆಡಳಿತ ಮಂಡಳಿಯವರೆಲ್ಲ ಸೇರಿಕೊಂಡು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ವಿಷಯವನ್ನು ಸರ್ವರಿಗೂ ತಿಳಿಸ್ತಾ ಇದ್ದೀವಿ. ತಾನು ಬುಳೆಯಿನ ಜಾಗೆ ಇಂದು ಇನಿ ಅಪ್ಪ ಶ್ರೀ ಆದಿಮಹೇಶ್ವರಿನ ಅನುಗ್ರಹಡು
ಅಖಂಡ ಭಜನಾ ಸಪ್ತಾಹಕ್ಕೆ ತುಡರು ಬೆಳಗಾವಿನ ಅವಕಾಶ ತಿಕ್ಕಿದಲು. ಪರಿಸರದ ಮಾತಾ ಭಕ್ತ ಬಂಧುಗಳು ಪ್ರತಿದಿನಲ ಬತ್ತದ ಭಜನಾ ಸೇವೆಡು ಪಾಲ್ಪಡೆವಡು. ವಿಶೇಷವಾದ ಪ್ರತಿದಿನ ರಾತ್ರದ ಪೂಜೆಗಳ ಮಾತೆರ್ಲ ಬರಡು. ಕಾರ್ಯಕ್ರಮ ಪೊರ್ಲೊಡೆ ಆಪಲಕ ಮಾತಾ ಭಕ್ತ ಬಂಧುಗಳು ಸಹಕಾರ ಕೊರಡು ಪಡೆದು ಸತೀಶ್ ಕರ್ಕೇರ ಶುಭ ಹಾರೈಸಿಯರು. ಶ್ರೀ ಆದಿಮಹೇಶ್ವರಿ ಭಜನಾ ಮಂದಿರ ಜಪ್ಪು ನೆತ್ತ ಒಂಜಿ 75 ವರ್ಷದ ಅಂಗವಾದ ಈ ಕಾಂಡೆ ಆಜಿ ಇರುವಾಗ ಸೂರ್ಯಾಸ್ತಮ ಕೊರ್ತಡು ದೀಪ ಪ್ರಜ್ವಲನೆ ಮನ್ಪುನ ಅವಕಾಶ ನೆಂಕರಿಯರು ಮೂಲು ಮುಲ್ತ ಆದಿಮಹೇಶ್ವರ ಸಂಘದ ಹಿರಿಯರ ಎಂಚಿನ ಗೋಪಾಲ್ ಶೆಟ್ಟಿ ಬೇರೆ ಹಿರಿಯರ ಮುಲ್ತ ಗೌರವ ಅಧ್ಯಕ್ಷರ್ಲಂದು ಅಂಚನೆ ಎಂಗ್ಲ ಅಧ್ಯಕ್ಷರು ದಿನೇಶ್ ಕರ್ಕೇರ್ ಉಳ್ಳರು, ಗೌರವ ಅಧ್ಯಕ್ಷರಾದ ಸುರೇಶ್ ಅಣ್ಣರು ಅಂಚನೆ ನೆತ್ತ ಭಜನೆದ ಇಡೀ ಪ್ರಸ್ತಾವದ ನೆತ್ತ ಗುರುಕಾರ್ಲು ಕೃಷ್ಣ ಅಂಕಲ್ ಅಂಚನೆ ಮಾತಾ ಪೂರ್ವ ಕಿಶೋರ್ ಅವರು ಮಾಮು ಅಂಚಿನ 10 ಜನ ಸಂಘ ಪೂರ್ವ ಬರೆದು ಸೇರಿದರು. ಬಾರಿ ಸಂತೋಷದ ಶನಾಂದ ಪನೊಲಿ ದಯಪಂಡ ಎಂಕೊಂಜಿ ದೇವರದ ಇಟ್ಟು ಆನ್ಲ ಮೂಲ ಎಲ್ಲೆದ್ದು ಇಂಚಿ ಇತ್ತಿನ ಆಂಡಲ ಎಂಕೊಂಜಿ ಈ ಸರಿ ಒಂಜಿ ದೀಪ ಪ್ರಜ್ವಲನ ಅವಕಾಶ ಕೊರಿಯರು ದೇವರು ಆ ಅವಕಾಶ ಕೊರನೆಗೆ ಸುರುಕಾದು ಆದಿಮಹೇಶ್ವರ ಅಪ್ಪೆಗೆ ತನ ಅಡ್ಡಬೂಡ್ದು ಪ್ರಾರ್ಥನೆ ಬಂತು. ಇನಿ 75 ವರ್ಷದ ಈ ಆದಿಮಹೇಶ್ವರ ದೇವಸ್ಥಾನದ ಭಜನಾ ಸಪ್ತಾಹ ನಿರಂತರ ಕಾಂಡಿರ್ದು ಎಲ್ಲಂಜಿ ಸೋಮವಾರ ಕಾಣೆ ಮುಟ್ಟ ನಡಪುಂಡು. ಭಕ್ತರು ಮಾತೆಲ್ಲ ಸಹಕಾರ ತೋಡು ಪ್ರತಿದಿನ 7 ಗಂಟೆಗೆ ರಾತ್ರಿ ಕಾಂಡೆ ಪೂಜೆ ರಾತ್ರಿ 7 ಗಂಟೆಗೆ ಪೂಜೆ ನಡಪುಂಡು. ಅಂಚದು ಮಾತಾ ಸರ್ವ ಭಕ್ತರಿಗೆಲ್ಲ ಒಂಜಿ ವಿಜ್ಞಾಪನೆ ಮಂಡ ಪ್ರತಿ ರಾತ್ರಿ 8 ಗಂಟೆಗಲ್ಲ ಪ್ರತಿ ಇಲ್ಲದ ಏರಿಯಾ ಮುಲ್ತ ಮಾತೆಲ್ಲ ಬರ್ತದೆ ಈ ಪೂಜೆಗೆ ಪಾಲ್ಗೊಳ್ಳೋಡು. ಈ ಒಂಜಿ ಭಜನಾ ಸಪ್ತಾಹ ಯಶಸ್ವಿ ಆವಡು ಮಾತೆಯರಿಗೆಲ್ಲ ಶುಭ ಬಂದು ಈ ಮೂಲಕ ವಿನಂತಿ. ಶ್ರೀ ಆದಿಮಹೇಶ್ವರಿ ದೇವಸ್ಥಾನ ವೈದ್ಯನಾಥ ಭಜನಾ ಮಂಡಳಿದ ಗೌರವ ಅಧ್ಯಕ್ಷರು ಜೆ ಸುರೇಶ್, ಜೆ ಗೋಪಾಲ್ ಶೆಟ್ಟಿ, ಅಧ್ಯಕ್ಷರು ದಿನೇಶ್ ಕರ್ಕೇರ, ಕಾರ್ಯದರ್ಶಿ ಕಿಶನ್ ಕುಮಾರ್, ಕೋಶಾಧಿಕಾರಿ ಕಿಶೋರ್ ಕುಮಾರ್, ಉಪಾಧ್ಯಕ್ಷರು BK ಅರುಣಾಕ್ಷ, ಜತೆ ಕಾರ್ಯದರ್ಶಿ ಗಿರೀಶ್ ಗಟ್ಟಿ, ಆಡಳಿತ ಸಲಹೆಗಾರರು ಎಂ ದೇವದಾಸ್ ಶೆಟ್ಟಿ, ಅಖಂಡ ಭಜನಾ ಸಪ್ತಾಹದ ಸಂಚಾಲಕರು ಚರಣ್ ರಾಜ್, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಡಿತ್ತರು. ಭಜನಾ ಸಪ್ತಾಹದ ಉದೀಪ ನಡೆದ ಬೊಕ್ಕ ಬೇತೆ ಬೇತೆ ಭಜನಾ ತಂಡಲಿರ್ದು ಭಜನಾ ಸಂಕೀರ್ತನೆ ನಡೆತಲು. Jagannava
Thank you.
Yeah.
ತಾರೀಕು ಸೋಮವಾರ ಪುಣ್ಯಕಾಂಡ ಮುಟ್ಟ ಅಖಂಡ ಭಜನಾ ಸಪ್ತಾಹ ನಡಪೆರ ಉಂಡು.